ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಈ ಸೈಡ್ ಅಂದರೆ ಉಡುಪಿ ಮಂಗಳೂರು ಸೈಡ್ ದೈವಾರಾಧನೆ ಅಥವಾ ಭೂತಾರಾಧನೆಗೆ ತುಂಬಾ ಶ್ರೇಷ್ಠವಾದ ಒಂದು ಸ್ಥಾನ ಇದೆ. ನಾವು ಇಲ್ಲಿ ತುಂಬಾ ದೃಢವಾಗಿ ದೈವಗಳನ್ನು ನಂಬ್ತೀವಿ. ಏನಿವರು ದೈವಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅನ್ಕೋತಾ ಇರ್ಬೋದು. ನಾವು ಈ ಸೈಡ್ ದೇವರನ್ನು ಯಾವ ರೀತಿ ನಂಬ್ತೀವೋ ಅದೇ ರೀತಿಯಾಗಿ ನಾವು ದೈವಗಳಿಗೆ ಕೂಡ ಪ್ರಾಶಸ್ತ್ಯವನ್ನು ಕೊಡ್ತೀವಿ, ದೈವಗಳನ್ನು ಕೂಡ ನಂಬ್ತೀವಿ. ಇನ್ನು ನನ್ನ ಬ್ಯಾಂಗ್ಳೂರ್ ಸೈಡ್ ವ್ಯೂವರ್ಸ್ಗೆ ಇದು ಏನು ಅಂತ ಗೊತ್ತಿರಲಿಕ್ಕಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಊರಿನ ದೈವದ ನೇಮೋತ್ಸವ ಇದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ದೈವಗಳ ಮೇಲೆ ಅಪಾರವಾದ ನಂಬಿಕೆ ಹಾಗೂ ಭಕ್ತಿ ಇದೆ. ಯಾವ ಕಡೆ ಹೋಗ್ತಾ ಇದ್ದೀನಿ ನಾನಿವತ್ತು, ಅಲ್ಲಿ ಏನೇನು ನಡೆಯುತ್ತೆ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಇವತ್ತು ನನಗೆ ಮೀಟ್ ಆಗಲಿಕ್ಕೆ ಸಿಗ್ತಾ ಇದ್ದಾಳೆ. ತುಂಬಾ ಖುಷಿ ಆಗ್ತಾ ಇದೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಯಾವಾಗ ಒಂದ್ಸಲ ಅವಳನ್ನು ನೋಡ್ತೀನಿ ಅಂತ. ತುಂಬಾ ತಿಂಗಳುಗಟ್ಟಲೆ ಆಗೋಯ್ತು ಅವಳನ್ನು ನೋಡಿದೆ. ಸೊ ಅಲ್ಲಿ ನಾವು ಮೀಟ್ ಆಗ್ತೀವಿ, ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾನು ಹೊರಡ್ತೀನಿ ಅಲ್ಲಿಗೆ, ನಿಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹೋಗಿ ಬರೋಣ ಬನ್ನಿ ಫ್ರೆಂಡ್ಸ್. ಏನು ನೋಡ್ತಾ ಇದ್ದೀರಾ ನೀವು? ಇದು ದೈವದ ಗುಡಿ ಇರುವಂಥದ್ದು. ನಾನಿವಾಗ ಇಲ್ಲಿ ಇದ್ದೀನಿ, ಅಂದರೆ ದೈವಸ್ಥಾನ ನೇಮೋತ್ಸವ ಆಗುವಂತಹ ಸ್ಥಳದಲ್ಲಿ ಇದ್ದೀನಿ. ಇವಳೇ ನನ್ನ ಫ್ರೆಂಡ್, ನಾನು ಅವಾಗ ಹೇಳಿದ್ನಲ್ಲ ಇವಳೇ. ಹಾಯ್ ಬನ್. ಹಾಯ್. ತುಂಬ ತಿಂಗಳುಗಟ್ಟಲೆ ಆಗಲಿತ್ತು, 2 ತಿಂಗಳು ಆಗ್ತದ, 8 ಮಂತ್ಸ್ ಆಗಿತ್ತು. ಇವಾಗ ಮೀಟ್ ಮಾಡಿದ್ರೆ ತುಂಬ ಖುಷಿ ಆಯಿತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನೇಮೋತ್ಸವ ಸ್ಟಾರ್ಟ್ ಆಗುತ್ತೆ. ನಾನು ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ.